ಎಸ್ ವೀಕ್ಷಕರೇ, ಸ್ಪಂದನ ವಾಹಿನಿ ಅರ್ಪಿಸುವ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ವಿಲಾಸ್ ನಾಯಕ್. ಪ್ರತಿ ವಾರ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಯನ್ನು, ಒಂದು ಕ್ಲಬ್ಬನ್ನು ನಮ್ಮ ಈ ಒಂದು ಸ್ಟುಡಿಯೋಗೆ ಕರೆದು ಅವರು ಮಾಡಿರುವಂಥ ಕೆಲಸವನ್ನು ಎಲ್ಲರ ಎದುರಿಡುವಂಥ ಒಂದು ಕಾರ್ಯಕ್ರಮ ಇದು ಕ್ಲಬ್ ಆಫ್ ದ ವೀಕ್. ಸಂಘವು ಶಕ್ತಿ ಕಲಿಯುಗೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಸಂಘಟನೆ ಶಕ್ತಿಶಾಲಿಯಾಗಿರುತ್ತೆ ಅಂತ ಹೇಳಿ, ಅದರಿಂದ ಪ್ರತಿ ವಾರದಲ್ಲಿ ಒಂದೊಂದು ಕ್ಲಬ್ಸ್ಗಳನ್ನು ಕರೆದು ಅವರು ಈ ಜನರಿಗೆ ಕೊಟ್ಟಿರುವಂಥ ಕೊಡುಗೆ ಬಗ್ಗೆ ಎಲ್ಲರಿಗೂ ತೋರಿಸುವಂಥ ಕಾರ್ಯಕ್ರಮ ಈ ಕ್ಲಬ್ ಆಫ್ ದ ವೀಕ್ ಆಗಿದೆ. ಇವತ್ತಿನ ವಾರ ನಮ್ಮೊಂದಿಗಿದ್ದಾರೆ ರೋಟರಿ ಕ್ಲಬ್ ಉಡುಪಿ ಮಿಡ್ ಟೌನ್ ಇಂದ. ರೋಟರಿ ಕ್ಲಬ್ ಉಡುಪಿ ಮಿಡ್ ಟೌನ್ ರೋಟರಿ ಡಿಸ್ಟ್ರಿಕ್ಟ್ 3182 ಅಲ್ಲಿ ಬರ್ತದೆ. ಅದರಲ್ಲಿರುವಂಥ ಕ್ಲಬ್ ಮೆಂಬರ್ಸ್ಗಳು ನಮ್ಮೊಂದಿಗಿದ್ದಾರೆ. ಅದರ ಅಧ್ಯಕ್ಷರಾಗಿರುವಂಥ ರೊಟೇರಿಯನ್ ಸುಂದರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಸ್ವಾಗತ. ಅದೇ ರೀತಿ ಅದರ ಸೆಕ್ರೆಟರಿ ಆಗಿರುವಂಥ ರೊಟೇರಿಯನ್ ಪ್ರಕಾಶ್ ಭಗತ್ ಅವರಿದ್ದಾರೆ, ಅವರಿಗೂ ಸ್ವಾಗತ. ಈ ಕ್ಲಬ್ಬಿನ ಹಳೆಯ ದುರೀಣರು ಅಂತ ಹೇಳ್ಬೋದು, ರೊಟೇರಿಯನ್ ಅಸಿಸ್ಟೆಂಟ್ ಗವರ್ನರ್ ಆಗಿದ್ರು ಅವರು, ರೊಟೇರಿಯನ್ ಎಡ್ವಿನ್ ಆಲೋ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಸ್ವಾಗತ. ಈ ಮೂವರು ಕ್ಲಬ್ ಮೆಂಬರ್ಸ್ಗಳೊಂದಿಗೆ ಈ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮವನ್ನು ನಾವು ಜರುಗಿಸ್ಲಿಕ್ಕಿದ್ದೇವೆ. ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಇದು ಮೊದಲನೇ ಎಪಿಸೋಡ್. ಈ ಎಪಿಸೋಡಲ್ಲಿ ನಾವು ನಿಮ್ಮೊಂದಿಗೆ ಚರ್ಚೆ ಮಾಡುವಂಥ ಹಲವಾರು ವಿಷಯಗಳಿದೆ. ಆದರೆ ಮೊದಲಿಗೆ ತಮ್ಮ ಹತ್ರ ಕೇಳಬೇಕು, ತಾವು ರೋಟ್ರಿ ಕ್ಲಬ್ಬಿಗೆ ಯಾಕೆ ಬಂದ್ರಿ ಅಂತ ಹೇಳಿ. ಮೊದಲು ಸೆಕ್ರೆಟರಿಯಿಂದ ಪ್ರಾರಂಭ ಮಾಡೋಣ. ಸರ್, ತಾವು ರೋಟ್ರಿ ಕ್ಲಬ್ಬಿಗೆ ಬಂದಿದ್ದೀರಿ, ಯಾಕೆ ರೋಟ್ರಿ ಕ್ಲಬ್ಬಿಗೆ ಜಾಯ್ನ್ ಆದ್ರಿ? ಒಂದನೇದಾಗಿ ಅಂದರೆ ನಮಗೆ ಈ ಇಷ್ಟು ಏಜ್ ಆದಮೇಲೆ ಸಹ ಮುಂದಿನ ದಿನಗಳಲ್ಲಿ ಈ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಅಥವಾ ಬೇರೆ ಬೇರೆ ಥರದ್ದು ಪ್ರೊಫೆಷನಲ್ಲಿ ಇರುವಂಥವರೆಲ್ಲರದ್ದು ಒಂದು ಕಾಂಟ್ಯಾಕ್ಟ್ ಇರ್ತದೆ. ಮತ್ತು ಕ್ಲಬ್ಬಲ್ಲಿ ಆಗುವಂಥ ಒಳ್ಳೊಳ್ಳೆ ಕೆಲಸಗಳಿಂದ ಪ್ರೇರಣೆ ಸಿಕ್ಕಿದೆ. ಬೇರೆಯೊಬ್ಬರು ಬನ್ನಿ ನೋಡಿ, ನೀವು ಸಹ ನಮ್ಮೊಟ್ಟಿಗೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸರ್ವಿಸಿಗೆಲ್ಲ ಇದಾಗ್ಬೋದು, ಒಳ್ಳೆಯ ಜನರದ್ದು ಕಾಂಟ್ಯಾಕ್ಟ್ ಆಗ್ತದೆ. ನಿಮಗೆ ಒಂದು ಕಾಂಟ್ಯಾಕ್ಟಿಗೋಸ್ಕರ ರೋಟರಿ ಕ್ಲಬ್ ಜಾಯ್ನ್ ಆಗಿದ್ದೀರಿ, ಎರಡನೇ ಸರ್ವಿಸಿಗೋಸ್ಕರ ರೋಟರಿ ಕ್ಲಬ್ ಜಾಯ್ನ್ ಆಗಿದ್ದೀರಿ. ಅಧ್ಯಕ್ಷರೇ, ನೀವೇನು ಹೇಳ್ತೀರಿ, ಯಾಕೆ ರೋಟರಿ ಕ್ಲಬ್ ಜಾಯ್ನ್ ಆಗಿದ್ದೀರಿ? ನಾವು ಆ್ಯಕ್ಚುಲಿ 2014ರಲ್ಲಿ ವಿಜಯ ಬ್ಯಾಂಕ್ ಚೀಫ್ ಮ್ಯಾನೇಜರ್ಗೆ ರಿಟೈರ್ಡ್ ಆದವು. ಆವಾಗ ನಮ್ಮ ಒಬ್ಬರು ಕೊಲೀಗ್ ಅವರು ಆಲ್ರೆಡಿ ನಮ್ಮ ಉಡುಪಿ ಮಿಡ್ ಟೌನ್ ಕ್ಲಬ್ನಲ್ಲಿ ಒಳ್ಳೆ ಡೆಡಿಕೇಟೆಡ್ ಮೆಂಬರ್ ಆಗಿದ್ದರು. ಅವರು ನಮಗೆ ಸೇರ್ಬೇಕಂತ ಹೇಳಿದರು. ಮೇಯ್ನ್ ಅವರು ಹೇಳಿದ ವಿಷಯ ಅಂದರೆ ಸರ್ವಿಸ್ ಟು ದ ಸೊಸೈಟಿ, ಮನುಕುಲದ ಸೇವೆಯಲ್ಲಿ ರೋಟ್ರಿ. ಆ ಒಂದು ವಾಕ್ಯ ನನಗೆ ಬಹಳ ಒಂದು ಹೆಚ್ಚಿಗೆ ಇದಾಯಿತು. ಅಂದರೆ ಆಫ್ಟರ್ ರಿಟೈರ್ಮೆಂಟ್ ಅಟ್ ಲೀಸ್ಟ್ ವಾಟ್ ಎವರ್ ವಿ ಹ್ಯಾವ್ ಗಾಟ್ ಫ್ರಮ್ ದ ಸೊಸೈಟಿ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ನಮ್ದು ಒಂದು ಇದಿದೆ, ಅದು ಸರ್ವಿಸ್ ಅಬೌವ್ ಸೆಲ್ಫ್. ಸರ್ವಿಸ್ ಸೊ ರೊಟೇರಿಯನ್ ಎಡ್ವಿನ್ ಆಲೋ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಾವು ಯಾಕೆ ರೋಟರಿ ಕ್ಲಬ್ ಅನ್ನು ಜಾಯ್ನ್ ಆದ್ರಿ? ನಾನು ಜಾಯ್ನ್ ಆದದ್ದು ಉದ್ದೇಶ ಇಷ್ಟೇ. ನನಗೆ ಈ ಪರಿಸರ, ಈ ಶಾಲೆಗಳು ನನಗೆ ಏನಾದರೂ ಕೊಟ್ಟಿದ್ರಿಂದ ನಾನು ಏನಾದರೂ ಇವತ್ತು ಆಗಿದ್ದೇನೆ. ಅದು ಒಂದು ಋಣ ನನ್ನ ಹತ್ರ ಇತ್ತು. ಆ ಋಣ ನನಗೆ ಹಿಂದೆ ಕೊಡಬೇಕಾದ್ರೆ ಅದು ಯಾರಿಗೆ ಕೊಡಬೇಕನ್ನೋ ಒಂದು ಉದ್ದೇಶ ನನ್ನ ಮನದಲ್ಲಿ, ನಾನು ರಿಟೈರ್ಡ್ ಆಗಿ ಬಂದ ಮೇಲೆ ನನಗೊಂದು ಮನದಲ್ಲಿ ನನಗೊಂದು ಚಿಂತನೆ ಇತ್ತು. ಆ ಚಿಂತನೆ ನೋಡುವಾಗ ನಾನು ಬಂದ ಮೇಲೆ ನಾನು ನೋಡಿದ್ದು ರೋಟರಿಯವರು ಮಾಡುವ ಕೆಲಸಗಳು, ಅದರಲ್ಲಿ ಸ್ಪೆಷಲಿ ಶಾಲೆ ಮಕ್ಕಳಿಗೆ. ಶಾಲೆ ಮಕ್ಕಳು ಹೇಳಿದರೆ ಅದರಲ್ಲಿ ಅನುದಾನ ರಹಿತ, ಅಂದರೆ ಗೌರ್ಮೆಂಟ್ ಶಾಲೆಗಳು, ಅದರಲ್ಲಿ ಮಕ್ಕಳಿಗೆ ತುಂಬ ವಂಚಿತರಾಗಿದ್ದಾರೆ ಮಕ್ಕಳು. ಅವರಿಗೆ ಬೇಕಾದ ಸವಲತ್ತುಗಳಿಲ್ಲ. ಅದು ನೋಡುವಾಗ ನನಗೆ ತುಂಬ ಬೇಸರ ಆಯಿತು. ಏನಾದರೂ ನನ್ನಿಂದ ಏನಾದರೂ ಅವರಿಗೆ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟಾ ಅಂತ ಎಣಿಸಿ, ಕೊಡ್ಬೋದಂತ ನನ್ನ ಮನಸ್ಸಿನಲ್ಲಿ ನಾನು ಎಣಿಸಿ, ಆ ಒಂದು ಕೊಡುಗೆಯನ್ನು ಕೊಡುವಂತ ಎಣಿಸಿ ನಾನು ರೋಟರಿಗೆ ಜಾಯ್ನ್ ಆದದ್ದು. ರೈಟ್. ಸೊ 2000 ನಿಮ್ಮ ಪ್ರಕಾರ ಈ ಒಂದು ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು? 2003-4 ಇಂದ ಹಲವಾರು ಮೆಂಬರ್ಸ್ಗಳು ನಿಮ್ಮ ಕ್ಲಬ್ಬಲ್ಲಿ ಇದ್ದಾರೆ. ನಿಮ್ಮ ಅತಿ ಪ್ರಮುಖವಾದಂಥ ಯಾವುದಾದ್ರೂ ಒಂದು ಸರ್ವಿಸನ್ನು ನೀವು ಹೇಳ್ಬೋದಾ? ಯಾವುದಾದ್ರೂ ಒಂದು ಸರ್ವಿಸ್, ನೀವು ಈ ಸರ್ವಿಸ್ ನನಗೆ ತುಂಬ ಇಷ್ಟವಾದಂಥ ಸರ್ವಿಸ್ ನಾನು ಈ ಕ್ಲಬ್ಬಿಗೋಸ್ಕರ ಮಾಡಿದ್ದೇನೆ ಅಥವಾ ಜನರಿಗೋಸ್ಕರ ಮಾಡಿದ್ದೇನೆ. ಶಾಲೆಗೆ ಕೊಡುವಂಥ ಕೊಡುಗೆ ಇದೆ. ನಾವು ಅಲ್ಲಿ ಹೋಗಿ ಅವರೊಟ್ಟಿಗೆ ಇನ್ವಾಲ್ವ್ಮೆಂಟ್ ಮಾಡ್ತೇವೆ. ಅವರಿಗೆ ಆಗುವಂಥ ಆ ಖುಷಿ ಇದೆ ನಮ್ಮೊಂದಿಗಿದ್ದು. ಅದರಲ್ಲಿ ನಮಗೆ ಬಹಳ ಒಂದು ತೃಪ್ತಿ ಮನಸ್ಸಿಗೆ. ನಾವೇನ ಮಕ್ಕಳೊಂದಿಗೆ ಅಂದರೆ ಬೇರೆ ಬೇರೆ ಥರದ್ದು ನಾವು ಇದು ಕೊಡ್ತೇವೆ ಅವರಿಗೆ. ಈಗ ಇ ಲರ್ನಿಂಗ್ ಕಿಟ್ ಇರ್ಬೋದು. ರೈಟ್. ವೀಕ್ಷಕರೇ, ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಹ್ಯಾಪಿ ಸ್ಕೂಲ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಇ ಲರ್ನಿಂಗ್ ಕಿಟ್ಸ್ ಗಳನ್ನ ಸುಮಾರು 3 ಶಾಲೆಗೆ ಕೊಟ್ಟಿದೆ. ಈ ಶಾಲೆಗಳಿಗೆ ಇ ಲರ್ನಿಂಗ್ ಕಿಟ್ ಅನ್ನ ಕೊಟ್ಟಿದ್ದೀರಿ, ಅದು ನಿಮಗೆ ತೃಪ್ತಿ ತಂದಿದೆ ಅಂತ? ಅದೇ ತರ ಬೇರೆ ಬೇರೆ ಇದು ಕೊಟ್ಟಿದೆ. ಈಗ ಸೈಕಲ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಶಾಲೆಗೆ ಸಣ್ಣ ಪುಟ್ಟ ನಿಮಗೆ ತೃಪ್ತಿ ತಂದದ್ದು ಇ ಲರ್ನಿಂಗ್ ಆಗ್ಬೋದು.
ಅಧ್ಯಕ್ಷರಿಗೆ ತೃಪ್ತಿ ತಂದಿರುವಂತ ಕಾರ್ಯಕ್ರಮ ಯಾವುದು? ನಮಗೂ ಮೇಯ್ನ್ ಆಗಿ ಹ್ಯಾಪಿ ಸ್ಕೂಲೇ ನಮ್ಮ ಕ್ಲಬ್ಬಿಗೆ ಅಟ್ಯಾಚ್ ಆಗಿ 4 ಇಂಟರಾಕ್ಟ್ ಕ್ಲಬ್ ಇದೆ. ಸ್ಕೂಲಲ್ಲಿ ನಾವು ಇಂಟರಾಕ್ಟ್ ಕ್ಲಬ್ ಅಂತ ಮಾಡ್ತೇವೆ. ಅವರಿಗೆ ಹ್ಯಾಪಿ ಸ್ಕೂಲ್ ಅಂದರೆ ಏನು, ಒಂದು ಆ ಸ್ಕೂಲಿನ ಇದು ಎನ್ವೈರ್ನ್ಮೆಂಟ್ ಇಟ್ ಶುಡ್ ಬಿ, ಇದು ಸ್ಕೂಲಿಗೆ ವಿದ್ಯೆಗೆ ಇದು ಮಾಡೋದು. ಯಾಕಂದರೆ ಮೇಯ್ನ್ಲಿ ನಮ್ಮ 4 ಸ್ಕೂಲು ಗೌರ್ಮೆಂಟ್ ಸ್ಕೂಲು, ಅದರಲ್ಲಿ ಪೂವರ್ ಸ್ಟೂಡೆಂಟ್ಸು, ಬಡ ಲೇಬರರ್ಸ್ ಇದ್ದು ರೈತರದ್ದು ಎಲ್ಲ ಮಕ್ಕಳೆಲ್ಲ ಇರ್ತಾರೆ. ಅವರಿಗೆ ಒಂದು ಬೇಕಾದ ಒಂದು ಸವಲತ್ತನ್ನು ಸ್ಕೂಲ್ನಲ್ಲಿ, ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟೇ ಏಡೆಲ್ಲ ಬರುವುದಿಲ್ಲ. ಹಾಗಾಗಿ ನಮ್ಮಂಥ ಒಂದು ಸಂಘ ಸಂಸ್ಥೆಗಳು ರೋಟ್ರಿ ಮೂಲಕ ಇದು ಮಾಡಿದಾಗ ಆ ಮಕ್ಕಳಲ್ಲಿ ನಾವು ಇಂಟ್ರಾಕ್ಟ್ ಕ್ಲಬ್ ಇದಕ್ಕೆಲ್ಲ ಅವರ ಒಂದು ಎಷ್ಟು ಒಂದು ಖುಷಿಯಲ್ಲಿ ನಾವು ಹೋಗಿ ಅವರಿಗೇನು ಪೆನ್ಸಿಲ್ ಲಾಸ್ಟ್ ಟೈಮ್ ಕೊಟ್ಟಿದ್ದೇವೆ. ಭಾಳ ಒಂದು ಖುಷಿ, ಅವರ ಆ ಒಂದು ಸ್ಮೈಲ್ ನೋಡಿ ನಮಗೆ ಭಾಳ ಖುಷಿ ಆಗುತ್ತೆ ನಿಜವಾಗಿಯೂ. ಮತ್ತು ಈ ಮೆಡಿಕಲ್ ಕ್ಯಾಂಪ್ಸ್ ಯೂಶ್ವಲಿ ನಾವು ಸಿಟಿಯಲ್ಲಿ ಮಾಡೋದಿಲ್ಲ, ರೂರಲ್ ಪ್ಲೇಸಸ್ನಲ್ಲಿ ಮಾಡ್ತೇವೆ. ಅಲ್ಲಿ ಕೆಲವರು ದೇ ಕಾಂಟ್ ಪೇ ಟು ದ ಡಾಕ್ಟರ್ಸ್, ಅಷ್ಟು ಒಂದು ಬಡತನ ಇರ್ತದೆ. ಅಂಥವರಿಗೆ ನಾವು ಫ್ರೀಯಾಗಿ ಡೆಂಟಲ್ ಚೆಕಪ್ ಆಗಲಿ, ಬೇರೆ ಹಾರ್ಟ್ ಇದು ಅಥವಾ ಬೇರೆ ವೈದ್ಯಕೀಯ ಸವಲತ್ತುಗಳನ್ನು ಈವನ್ ನಾವು ಚೆಕಪ್ ಮಾಡಿ ಅವರಿಗೆ ಬೇಕಾದ ಇದು ಸಹ ಕೊಡ್ತೇವೆ, ಮೆಡಿಸಿನ್ಸ್. ಡಾಕ್ಟರ್ ಸಾಧಾರಣ ಎಷ್ಟು ಮೆಡಿಕಲ್ ಕ್ಯಾಂಪ್ಗಳು ನಿಮ್ಮ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಇಂದ ಆಗಿದೆ, ಏನಾದ್ರು ಅಂದಾಜಿದೆಯಾ? ಡೈಲಿ ವರ್ಷಕ್ಕೊಂದು ಮಿನಿಮಮ್ 2 ಆದ್ರೂ ಮಾಡ್ತೇವೆ, 2-3 ಮಾಡ್ತೇವೆ ಎವ್ರಿ ಇಯರ್. ದಟ್ ಇಸ್ ಡೆಂಟಲ್ ಅಂತೂ ಕಂಪಲ್ಸರಿ. ಶ್ರೀನಿವಾಸ ಡೆಂಟಲ್ ಸ್ಕೂಲ್ನವರ ಸಹಾಯದಿಂದ ನಾವು ಅವರ ಡಾಕ್ಟರ್ಸ್ ಎಲ್ಲ ಬರ್ತಾರೆ, ಅವರೇ ಎಲ್ಲ ಇದು ಮಾಡ್ತಾರೆ. ನಾವು ವಿ ವಿಲ್ ಅರೇಂಜ್ ದಿಸ್ ಒನ್ ಸ್ಕೂಲು ಅಥವಾ ಕ್ಯಾಂಪ್ಸ್ ಇದು ಮಾಡ್ತೇವೆ. ಸರ್, ರೋಟರಿ ಇಂಟರ್ನ್ಯಾಷನಲ್ ಪ್ರಾಯಶಃ 1984 ಅಲ್ಲಿ ಪಲ್ಸ್ ಪೋಲಿಯೋ ಇರಾಡಿಕೇಶನ್ಗೋಸ್ಕರ ಒಂದು ದೊಡ್ಡದಾದಂಥ ಹೆಜ್ಜೆಯನ್ನು ತಗೊಂಡಿದೆ. ನನ್ನ ಪ್ರಕಾರ ಎಲ್ಲಾ ರೋಟರಿ ಕ್ಲಬ್ ಇದಕ್ಕೆ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನಿನ ಕೊಡುಗೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮಿನ ಬಗ್ಗೆ ಏನೇನಿತ್ತು? ಅಂದರೆ ಪ್ರತಿ ವರ್ಷ ನಾವೆಂದರೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮೆಂಬರ್ಸ್ ಆ ಪೋಲಿಯೋ ಇದರ ಟೈಮಲ್ಲಿ ಎಲ್ಲ ಕಡೆ ಹೋಗ್ತೇವೆ ನಾವು. ಹೋಗಿ ಆ ಶಾಲೆ ಅದು ನಮಗೆ ಬೂತ್ಸ್ ಅನ್ನು ಅಲಾಟ್ ಮಾಡಿ ಕೊಡ್ತದೆ. ನಮ್ಮ ಡಿಸ್ಟ್ರಿಕ್ಟ್ನಿಂದ ಬೂತ್ಸ್ ನಮಗೆ ಒಂದು 5 ಬೂತ್ಗಳನ್ನು ಅಲಾಟ್ ಮಾಡಿದೆ ಪ್ರತಿ ವರ್ಷ. ಅದು ಎಡಿಷನಲ್ ಯಾರು ಮಾಡದಿದ್ರೆ ಕೊಡ್ತಾರೆ. ಹತ್ತಿರ ನಮ್ಮ ಏರಿಯಾದಲ್ಲಿ ಎಲ್ಲಿ ಹತ್ತಿರ ಉಂಟು ಅಂತ ಶಾಲೆಗಳಲ್ಲಿ ಜಾನ್ವರಿ ಮತ್ತು ಫೆಬ್ರವರಿಯಲ್ಲಿ 2 ಸಲ ಲಸಿಕೆಗಳನ್ನು ಕೊಡ್ತಾರೆ ಮಕ್ಕಳಿಗೆ. ಸಣ್ಣ ಮಕ್ಕಳಿಂದ 5 ವರ್ಷದ ಮಕ್ಕಳವರೆಗೆ ಅವರಿಗೆ ಬೇಕಾದ ಲಸಿಕೆಗಳನ್ನು ಕೊಡ್ತಾರೆ. ಆ ಟೈಮ್ನಲ್ಲಿ ನಾವು ಹೋಗಿ ಅಲ್ಲಿ ಅಂಗನವಾಡಿ ನರ್ಸಸ್ ಎಲ್ಲ ಬಂದದ್ದು ಲಸಿಕೆ ಹಾಕ್ಲಿಕ್ಕೆ ಬಂದವರು ಇದ್ದಾರೆ, ಅವರೊಟ್ಟಿಗೆ ಸೇರಿ ಆ ಮಕ್ಕಳಿಗೆ ಏನೆಲ್ಲ ಕೊಡ್ತಾರೆ, ಸರಿ ಕೊಡ್ತಾರ, ಅವರಿಗೆ ಬೇಕಾದೆಲ್ಲ ಸೌಲಭ್ಯಗಳಲ್ಲಿ ನಾವು ನೋಡಿ ತಗೊಳ್ಳುದು. ಬೆಳಿಗ್ಗೆ 8 ರಿಂದ 6 ಗಂಟೆವರೆಗೆ ಖರ್ಚು ವೆಚ್ಚಗಳನ್ನ ರೋಟರಿ ಇಂಟರ್ನ್ಯಾಷನಲ್ ಬೇರ್ ಮಾಡುತ್ತಾ. ವಾಲಂಟಿಯರ್ಸ್ಗೆ ನಾವು ರಿಫ್ರೆಶ್ಮೆಂಟ್ ಕೊಡ್ತೇವೆ, ಎಲ್ಲ ಇದು ಎಲ್ಲರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಹೌದು, ವಾಲಂಟಿಯರ್ಸ್ಗೆ. ಮತ್ತೆ ಮಕ್ಕಳಿಗೆ ಆಟ ಆಡೋ ಸಾಮಾನು, ಚಾಕ್ಲೇಟ್ಸ್ ಅದು ಸಹ ಕೊಡ್ತೇವೆ ನಾವು ಸಣ್ಣ ಮಕ್ಕಳಿಗೆ. ನಾನು ಕೇಳಿರೋ ಹಾಗೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆಯೂ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಸುಮಾರು ಕೆಲಸವನ್ನ ಮಾಡಿದೆ ಅಂತ ಕೇಳಿದ್ದೀನಿ. ತಮ್ಮ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ಸ್ ಅನ್ನು ಮಾಡಿದ್ದೀರಿ? ನಾವು 1-2 ಸ್ಕ್ಯಾಮ್ ನಾವು ಬಂದ ಮೇಲೆ ಜಾಸ್ತಿ ಇದಾಗಿಲ್ಲ. ನಾನು ಬಂದು ಈಗ ಆಲ್ರೆಡಿ ಒಂದು 4 ವರ್ಷ ಆಯ್ತು ಅಷ್ಟೇ. 1-2-3 ಪ್ರಾಜೆಕ್ಟ್ ಮಾಡಿದ್ದೇವೆ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಸ್ಕೂಲ್ನಲ್ಲಿ. ಮತ್ತೆ ಬೇರೆ ಈ ಶಾಲೆಗಳಿಗೆ ನೀವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇನ ಒಂದು ಶಾಲೆಗಳಲ್ಲಿ ಅದ್ರ ಬಗ್ಗೆ ನಮ್ಮ ಎಡ್ವಿನ್ ಆಳ್ವರು ಬಹಳ ಸರ್ವಿಸ್ ಆದ ಹಿರಿಯ ರೋಟೇರಿಯನ್, ಅವರು ಸ್ವಲ್ಪ ಅದರ ಮೇಲೆ ಅಲ್ಲ ಅಂದ್ರೆ ಇದು ರೋಟರಿಯಿಂದ ಪರಂಪರೆಯಿಂದ ಬಂದ ಇದು ರೇನ್ ವಾಟರ್ ಹಾರ್ವೆಸ್ಟಿಂಗ್. ಅಂದ್ರೆ ನಾವು ಈ ವರ್ಷ ನಾವು ನೋಡ್ತಾ ಇದ್ದೇವೆ, ಟ್ಯಾಂಕರ್ನಲ್ಲಿ ನೀರು ಬರುವುದು ನೋಡ್ತಾ ಇದ್ದೇವೆ. ನೀರಿನ ಅಭಾವ ಒಂದು 2 ವರ್ಷದ ಮುಂಚೆ ತುಂಬಾ ಇತ್ತು, ಕುಡಿಲಿಕ್ಕೆ ನೀರಿನ ತುಂಬಾ ಅಭಾವ ಇತ್ತು. ಅದ್ರಿಗಿಂತ ಶುರುವಿಗೆ ನಾವು ಮಾಡಬೇಕಾದ ಎಜುಕೇಶನ್ ಮಕ್ಕಳಿಗೆ. ಮಕ್ಕಳು ಶಾಲೆಯಿಂದ ಮನೆ ಹೋದ್ಮೇಲೆ ಹೆತ್ತವರಿಗೆ ಏನಾಗಿದೆ ಅಂತ ಹೇಳಿಕೊಡೋ ಒಂದು ಮಕ್ಕಳು ಹೇಳಿಕೊಟ್ರೆ ತಂದೆ ತಾಯಿಯವರು ಒಂದು ಅದರ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡ್ತಾರೆ. ಛಾವಣಿ ನೀರು ಹರಿದು ಹೋಗದ ಹಾಗೆ ಆ ನೀರನ್ನು ಹೇಗೆ ನಾವು ಸಂಗ್ರಹಣೆ ಮಾಡುವುದು ಅನ್ನೋ ಬಗ್ಗೆ ನೀವು ಕೆಲಸ ಹಾರ್ವೆಸ್ಟ್ ಮಾಡುವ. ಇದು ಈಗ 2003 ಅಲ್ಲಿ ನಮ್ಮ ಉಡುಪಿ ಮಿಡ್ ಟೌನ್ ಸ್ಟಾರ್ಟ್ ಆದದ್ದು. ಅಂದಿನಿಂದಲೂ ಈ ಕಾರ್ಯಕ್ರಮ ನಡೀತಾ ಉಂಟು. ನಾವು ರಿಸೋರ್ಸ್ ಪರ್ಸನ್ ಅವ್ರಿಗೆ ಕರ್ಕೊಂಡು ಬಂದು ಅದರ ಬಗ್ಗೆ ಹೇಗೆ ನಾವು ಇದರ ಬಗ್ಗೆ ನೀರು ಸಂಗ್ರಹಣೆ ಮಾಡ್ಬೋದಂತ ಆ ಒಂದು ಮಕ್ಕಳಿಗೆ ಒಂದು ಅದರ ಬಗ್ಗೆ ಎಜುಕೇಶನ್ ಕೊಡ್ತಾ ಇದ್ದೇವೆ. ಇದು ನಾವು ಈ ವರ್ಷ ಕೂಡ ಕೊಟ್ಟಿದ್ದೇವೆ, ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. 4 ಇಂಟರಾಕ್ಟ್ ಶಾಲೆಗಳಲ್ಲಿ ನಾವು ಮಾಡಿದ್ದೇವೆ. ಪಬ್ಲಿಕ್ ಅವೇರ್ನೆಸ್ ಕೂಡ ನಾವು ಇದರ ಬಗ್ಗೆ ನಮ್ಮ ಇಲ್ಲಿ ನಿಟ್ಟೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ಅದು ಇದು ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಮಾಡಿದ್ದೇವೆ. ಅಲ್ಲಿ ಆ ಸ್ಪರ್ಧೆ ಟೈಮ್ನಲ್ಲಿ ಆ ಬಗ್ಗೆ ಸ್ವಲ್ಪ ನಾವು ಮಾಡಿದ್ದೇವೆ. ವೆರಿ ಗುಡ್.
ಸರ್, ನೀವು ಮೆಡಿಕಲ್ ಕ್ಯಾಂಪ್ಸ್ಗಳನ್ನು ಮಾಡ್ತೀರಿ, ಡೆಂಟಲ್ ಕ್ಯಾಂಪ್ಸ್ಗಳನ್ನು ಮಾಡ್ತೀರಿ. ಇದನ್ನು ಯಾವುದಾದ್ರೂ ಒಂದು ಏರಿಯಾ ಸ್ಪೆಸಿಫಿಕ್ ಆಗಿ ಮಾಡ್ತೀರೋ ಅಥವಾ ಯಾವ ರೀತಿಯಾಗಿ ಕ್ಯಾಂಪನ್ನು ಮಾಡ್ತೀರಿ? ನೋಡಿ, ನಾವು ಹೆಚ್ಚಾಗಿ ಒತ್ತು ಕೊಡುವುದು ಶಾಲೆ ಮಕ್ಕಳಿಗೆ. ಅವರಿಗೆ ಸ್ಪೆಷಲಿ ಕನ್ನಡ ಮೀಡಿಯಂ ಶಾಲೆಗಳು, ಗೌರ್ಮೆಂಟ್ ಶಾಲೆಗಳಿಗೆ ಅವರಿಗೆ ಅದು ಅಷ್ಟೊಂದು ಫೆಸಿಲಿಟಿ ಸಿಕ್ಕುವುದಿಲ್ಲ. ಅಲ್ಲಿ ನಾವು ಬೇರೆ ಬೇರೆ ಕಡೆಯಿಂದ ಡಾಕ್ಟ್ರನ್ನು ಕರ್ಕೊಂಡು, ಟೀಮ್ ಕರ್ಕೊಂಡು ಬಂದು ಅವರಿಗೆ ಅಲ್ಲಿ ಅದರ ಮುಂಚೆ ಅವೇರ್ನೆಸ್ ಮಕ್ಕಳಿಗೆ ಕೊಡ್ತೇವೆ, ಇಂತೆಂತೆಲ್ಲ ನಾವು ಮಾಡ್ತೇವೆ ಅಂತ. ಅಲ್ಲಿ ಮಕ್ಕಳಿಗೆ ಕೊಟ್ಟು ಅಷ್ಟು ಮಾತ್ರ ಅಲ್ಲದೆ ನಾವು ಹವಂಜೆ ವಿಲೇಜ್ನಲ್ಲಿ ಅಲ್ಲಿಯ ಪರಿಸರದವರಿಗೆ ಡೆಂಟಲ್ ಕ್ಯಾಂಪ್ ಮತ್ತು ಜನರಲ್ ಮೆಡಿಸಿನ್ ಕ್ಯಾಂಪ್ ಅಲ್ಲಿ ನಾವು ಮಾಡಿದ್ದೇವೆ. ಅದು ಸತತ ಈಗ 3 ವರ್ಷದಿಂದ ನಾವು ಮಾಡ್ತಿದ್ದೇವೆ. ತುಂಬ ಮಂದಿ ಲೋಕಲ್ಸ್ನವರು ಬಂದು ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಬರುವ ವರ್ಷ ಕೂಡ ಬರ್ತೀರಾ ನೀವು, ಕ್ಯಾಂಪ್ ಮಾಡ್ತೀರಾ? ಅದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ನನ್ನ ಪ್ರಕಾರ ಈ ವರ್ಷ ರೋಡ್ ಸೇಫ್ಟಿ ಬಗ್ಗೆ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಕೇಳಿದ್ದೆ. ಸೊ ರೋಡ್ ಸೇಫ್ಟಿ ಬಗ್ಗೆ ತಮ್ಮ ಕ್ಲಬ್ಬಿಂದ ಮಾಡ್ತಾ ಇರೋಂಥ ಕಾರ್ಯಕ್ರಮಗಳು ಅಂದರೆ ಇದುವರೆಗೆ ನಾವು ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಆಕ್ಟಿವಿಟಿ, ಸ್ಪೋರ್ಟ್ಸ್ ಕಿಟ್ಸ್ ಆದ ನಂತರ ನಾವು ಅದನ್ನು ಸಹ ರೋಡ್ ಸೇಫ್ಟಿ ಮಾಡಬೇಕು ಅಂತ ಹೇಳಿ. ಆದ್ರೆ ರೋಟರಿ ಡಿಸ್ಟ್ರಿಕ್ಟ್ 3182 ರೋಡ್ ಸೇಫ್ಟಿಯ ಬಗ್ಗೆ ಒಂದು ಈ ವರ್ಷದ ಈ ವರ್ಷ ಇದು ಕೊಟ್ಟಿದೆ, ಗವರ್ನರ್ ಕರೆ ಕೊಟ್ಟಿದ್ದಾರೆ. ನಮ್ಮ ಗವರ್ನರ್ ಈ ಸರ ಕುಂದಾಪುರದ ಅಭಿನಂದನ್ ಶೆಟ್ಟಿ ಅಂತ ಅವರ ಒಂದು ಕಾಳಜಿ ಇತ್ತು. ರೋಡಿನಲ್ಲಿ ಎಷ್ಟೆಲ್ಲ ಆಕ್ಸಿಡೆಂಟ್ ಆಗ್ತದೆ, ಎಷ್ಟು ಮಂದಿ ಸತ್ತು ಹೋಗ್ತಾರೆ, ಎಂತ ಎಲ್ಲ ಆಕ್ಸಿಡೆಂಟ್ ಆಗ್ತದೆ, ಅದ್ರಗೋಸ್ಕರ ಪಬ್ಲಿಕ್ನಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ತುಂಬ ಕ್ಲಬ್ಗಳು ನಮ್ಮ ಡಿಸ್ಟ್ರಿಕ್ನಲ್ಲಿ ತುಂಬ ಕ್ಲಬ್ಗಳಿವೆ. 84 ಕ್ಲಬ್ಗಳಿವೆ ನಮ್ಮ ಡಿಸ್ಟ್ರಿಕ್ನಲ್ಲಿ. ಅದರಲ್ಲಿ ಸುಮಾರು ಕ್ಲಬ್ಗಳು ಆಲ್ರೆಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ. ಉಡುಪಿಯಲ್ಲಿ ಕೂಡ ಕೆಲವು ಕಾರ್ಯಕ್ರಮ ಆಗಿದೆ. ನಮ್ಮ ಕ್ಲಬ್ನಲ್ಲಿ ನಾವು ಸ್ವಲ್ಪ ಸ್ಲೋ ಅಂತ ಅಲ್ಲ, ನಮಗೆ ಬೇರೆ ಕಾರ್ಯಗಳಲ್ಲಿ ಎಲ್ಲ ನಾವು ಇನ್ವಾಲ್ವ್ ಇದ್ರಿಂದ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಅದರ ಬಗ್ಗೆ ಕಳೆದ ನಮ್ಮ ರಿವ್ಯೂ ಮೀಟಿಂಗ್, ನಮ್ಮ ಝೋನ್ ಇದ್ದು 8 ಕ್ಲಬ್ ಇದೆ. ಝೋನಲ್ಲಿ 8 ಕ್ಲಬ್ಬಿನವರು ಒಟ್ಟಾಗಿ ನಾವು ಒಂದು ಬೈಕ್ ರ್ಯಾಲಿ ಅಥವಾ ಕಾರ್ ರ್ಯಾಲಿಯನ್ನು ಮಾಡುವುದರಿಂದ ರೋಡ್ ಸೇಫ್ಟಿ ಬಗ್ಗೆ ಕರಪತ್ರವನ್ನೆಲ್ಲ ಇದರಲ್ಲಿ ಆಕ್ಚುಲಿ ಸೀಟ್ ಬೆಲ್ಟ್, ಹೆಲ್ಮೆಟ್ ಬಗ್ಗೆ, ಮತ್ತೆ ಮೊಬೈಲ್ ಸ್ಪೀಕಿಂಗ್, ಓವರ್ ಸ್ಪೀಡಿಂಗ್, ಮತ್ತೆ ಕೆಲವರು ವಯಲೇಷನ್ ಆಫ್ ಟ್ರಾಫಿಕ್ ರೂಲ್ಸ್ ಇದರ ಬಗ್ಗೆ. ಎಸ್ ವೀಕ್ಷಕರೇ, ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ಯಾಕೆ ಅವರು ಈ ವಾರದ ಕ್ಲಬ್ ಆಫ್ ದ ವೀಕ್ ಆಗಿದ್ದಾರೆ ಅನ್ನುವಂಥ ವಿಷಯನ್ನ ನಿಮ್ಮ ಮುಂದೆ ಇಡ್ತೇವೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ಬ್ರೇಕಿನ ನಂತರ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮೊಂದಿಗಿದ್ದಾರೆ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನಿನ 3 ದಿಗ್ಗಜರು, ಅಧ್ಯಕ್ಷರು, ಕಾರ್ಯದರ್ಶಿ, ಅದೇ ರೀತಿ ಅಸಿಸ್ಟೆಂಟ್ ಗವರ್ನರ್ ಆಗಿರುವಂಥ ಎಡ್ವಿನ್ ಆಲ್ವಾ ಅವರು. ನಾವು ಈಗ ಅಧ್ಯಕ್ಷರಾದಂಥ ಸುಂದರ್ ಶೆಟ್ಟಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಸರ್, ತಮ್ಮಿಂದ ಹಲವಾರು ಕಾರ್ಯಕ್ರಮಗಳು ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ನಡೆದಿದೆ ಅಂತ ತಿಳಿದಿದ್ದೀನಿ. ಈ ಕಾರ್ಯಕ್ರಮಗಳ ಬಗ್ಗೆ ಏನಾದರೂ ಹೇಳ್ತೀರಾ? ನಾನು ಒಬ್ಬ ಅಗ್ರಿಕಲ್ಚರಿಸ್ಟೇ. ನಮ್ಮ ಫಾದರ್ ಭಾಳ ಒಂದು ದೊಡ್ಡ ಅಗ್ರಿಕಲ್ಚರ್ ಆಗಿತ್ತು. ಆಮೇಲೆ ನಾನು ಬ್ಯಾಂಕಿಗೆ ಸೇರಿ ಹೀಗೆ ಮಾಡಿದ್ದೇನೆ. ಹಾಗಾಗಿ ನಾನು ಬೇಕಂತಲೇ ನನ್ನ ಬೆಂಗಳೂರಿನ ಮನೆ ಮಾರಿ ಇಲ್ಲಿ ಹಳ್ಳಿಯಲ್ಲಿ ಪುತ್ತೂರು ವಿಲೇಜ್ನಲ್ಲಿ ನಾನು ಮನೆ ಕಟ್ಟಿದ್ದೇನೆ. ಯಾಕಂದರೆ ನಮ್ಮ ಸುತ್ತಮುತ್ತ ಒಂದು ಹಳ್ಳಿಯ ವಾತಾವರಣ, ಒಂದು ಅಗ್ರಿಕಲ್ಚರಿಸ್ಟ್ನ ವಾತಾವರಣ ಇರಬೇಕಂತೇಳಿ. ಹಾಗೆ ಮೊನ್ನೆ ನಾವು ರೈತ ಮಿತ್ರ ಪ್ರೋಗ್ರಾಮಲ್ಲಿ ನಮ್ಮ ಮನೆ ಹತ್ತಿರದಲ್ಲೇ ಇದು ಮಾಡಿ 3 ಬಡ ಡೈರಿ ಫಾರ್ಮರ್ಸಿಗೆ ಸನ್ಮಾನ ಮಾಡಿದ್ದೇವೆ. ಲೇಡೀಸ್ಗೆ ಇದು ಮಾಡಿದ್ದೇವೆ. ಅವರಿಗೆಲ್ಲ ಬೇಕಾದ ಕೆಲವು ಸಲಕರಣೆಗಳನ್ನು ಸಹ ಕೊಟ್ಟಿದ್ದೇವೆ. ಫೀಡ್ಸ್, ಬಕೆಟ್ಸ್ ಮತ್ತೆ ಇದೆಲ್ಲ ಕೊಟ್ಟು ಅವರಿಗೆ ಹುರಿದುಂಬಿಸಿದ್ದೇವೆ. ಇನ್ನು ಅಂದ್ರೆ ಯಾಕಂದ್ರೆ ಈಗ ಕಷ್ಟ ಆಗಿದೆ. ಹೌದು, ಬಹಳ ಕಷ್ಟ ಆಗಿದೆ ಈಗ. ಅದರ ಮೊದಲು ಒಬ್ರು ಬೂದ ಪೂಜಾರಿ ಅಂತ ಹೇಳಿ ಅವರಿಗೂ ಸಹ ನಾವು ಸನ್ಮಾನ ಮಾಡಿದ್ದೆವು. ಅವರೊಬ್ಬರೇ ನಮ್ಮ ಈ ಪುತ್ತೂರು ವಿಲೇಜ್ ನಲ್ಲಿ ಈಗ ಇರುವವರು ದೊಡ್ಡ ಕೃಷಿಕರಂದ್ರೆ ಅವರೊಬ್ಬರೇ. ಈಗ ಎಲ್ಲರೂ ಈಗ ಬಿಟ್ಟು ಎಲ್ಲ ಹೊರಗಡೆ ಎಲ್ಲ ಹೋಗಿದ್ದಾರೆ, ಮಕ್ಕಳೆಲ್ಲ ಎಜುಕೇಶನ್ ಆಗಿ ಹೊರಗೆ ಹೋಗಿದ್ದಾರೆ, ಯಾರು ಕೃಷಿ ಮಾಡೋರೇ ಇಲ್ಲ ಈಗ. ಆದ್ರೂ ಇವರು ನಾವು ಸಣ್ಣದಿರುವಾಗಲೂ ಮಾಡ್ತಿದ್ರು, ಈಗಲೂ ಮಾಡ್ತಾ ಇದ್ದಾರೆ ಅಂತವ್ರು ಅವರನ್ನು ಸನ್ಮಾನ ಮಾಡಿದ್ದೀರಿ. ಎನ್ಕರೇಜ್ ಮಾಡ್ಲಿಕ್ಕಾಗಿ ಇದು ಮಾಡಿದ್ದೇವೆ. ಈ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ನೀವು ಇದನ್ನ ರೆಗ್ಯುಲರ್ ಪ್ರೋಗ್ರಾಮ್ ಹಾಗೆ ಕಂಡಕ್ಟ್ ಮಾಡ್ತೀರಾ ಅಥವಾ ಒಂದು ಕಾರ್ಯಕ್ರಮ ಈ ರೀತಿ ಮಾಡ್ತಾ ಇದ್ದೀರಾ? ವರ್ಷಕ್ಕೊಂದು 2 ಕಾರ್ಯಕ್ರಮ ಮಾಡ್ತೀರಿ. ಖಂಡಿತ. ಬೇರೆ ಯಾವ್ದಾದ್ರು ಕಾರ್ಯಕ್ರಮ? ಇದು ಕಾರ್ಯಕ್ರಮ 2010ರಲ್ಲಿ ಸ್ಟಾರ್ಟ್ ಮಾಡಿದ್ದು ರೈತ ಮಿತ್ರ
ಕಾರ್ಯಕ್ರಮ ಅಂತ. ಆವಾಗಿನಿಂದ ಈ ಕಾರ್ಯಕ್ರಮ ನಡೀತಾ ಉಂಟು. Good. ಸಲಕರಣೆಗಳನ್ನು ಹೇಳಿದರೆ ಪಿಕ್ಕಾಸು, ಹಾರೆ, ಬುಟ್ಟಿ, ಬೇರೆ ಅಂತ ಅವರಿಗೆ ಬೇಕಾದಕ್ಕೆಲ್ಲ ವಸ್ತುಗಳೆಲ್ಲ ರೋಟ್ರಿಯಿಂದಲೇ ಆ ಕ್ಲಬ್ಬಿನವರು ಇಲ್ದಿದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಅವರಿಗೆ ಕೊಟ್ಟು ಸ್ವಲ್ಪ ಹುರಿತುಂಬಿಸೋದು, ಅವರಿಗೆ ಕೊಟ್ಟು ಬೇಸಾಯ ಮಾಡಲಿಕ್ಕೆ ಸ್ವಲ್ಪ ಬೇಕಾದ ಮತ್ತೆ ಬೇಸಾಯದ ಟೈಮ್ನಲ್ಲಿ ಕೂಡ ಹಲವಾರು ಸಲ ನಾವು ಅವರೊಟ್ಟಿಗೆ ಹೋಗಿ ಕೈ ಜೋಡಿಸಿದ್ದೇವೆ. ಇದು ನಡುವಾಗ, ಸಸಿ ನಡುವಾಗ. ವೀಕ್ಷಕರೇ, ಎಲ್ಲೋ ಒಂದ್ ಕಡೆ ಈ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಅನ್ನೋದು ಫೆಲೋಶಿಪ್ ಮತ್ತೆ ಅವರ ಮೀಟಿಂಗ್ ಗಳಿಗೆ ಸೀಮಿತ ಇದೆ ಅನ್ನೋಂಥ ಜನರಲ್ಲಿ ಎಲ್ಲಾದ್ರೂ ಯೋಚನೆ ಇದ್ರೆ, ಈ ರೀತಿಯ ಕಾರ್ಯಕ್ರಮಗಳಿಂದನೂ ರೋಟರಿ ಕ್ಲಬ್ಗಳು ಎಲ್ಲರ ಜನರ ನಡುವೆ ಇದೆ ಅನ್ನೋಂಥ ಒಂದು ಉದಾಹರಣೆ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಖಂಡಿತ ಸರ್, ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳು ನಿಮ್ಮ ಹತ್ರ ಇರುವಂತ ಪ್ರೋಗ್ರಾಮ್ ಈಗ ನಿಂತೋಗಿದೆ, ನಾವು ಇದನ್ನ ಮಾಡಿದ್ರೆ ಒಳ್ಳೇದಿತ್ತು ಅನ್ನೋಂಥ ಯಾವ್ದಾದ್ರು ಕಾರ್ಯಕ್ರಮ ಇದೆಯಾ? ಕಾರ್ಯಕ್ರಮಗಳನ್ನು ನಾನು ಹೇಳೋದಾದರೆ, ನಾವು ಸ್ಪೆಷಲಿ ಕೊಡಬೇಕಾದದ್ದು ಮಕ್ಕಳಿಗೆ. ನಾನು ಯಾವಾಗಲೂ ನಾನು ಚಿಂತನೆ ಮಾಡೋದು ಮಕ್ಕಳಿಗೋಸ್ಕರ. ಮಕ್ಕಳಿಗೆ ಹೇಳಿದರೆ, ಈ ಮಕ್ಕಳು ಈಗ ಎಷ್ಟು ಸ್ಪೆಷಲಿ ರೂರಲ್ ಮಕ್ಕಳು ಶಾಲೆಗೆ ಬರೋದೇ ಕಷ್ಟ ಆಗಿದೆ, ಗ್ರಾಮ ಪ್ರದೇಶದವರು ಬರೋದೇ ಕಷ್ಟ ಆಗಿದೆ. ಅವರಿಗೆ ಬರಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದಂತ ನಾವು ರೋಟರಿ ಅವ್ರ ಚಿಂತನೆ ಮಾಡಿಕೊಂಡು ಅವ್ರಿಗೆ ಬೇಕಾದ ಎಲ್ಲ ಸಲಕರಣೆಗಳು, ಪುಸ್ತಕ ಹಿಡಿದು ಯೂನಿಫಾರ್ಮ್ ಹಿಡಿದು ಶೂಸ್ ಹಿಡಿದು ಶಾಲೆ ಎನ್ವೈರ್ಮೆಂಟ್ ಎಲ್ಲ ಮಾಡಿಕೊಂಡು ಅವರಿಗೆ ಬರುವ ಹಾಗೆ ನಾವೆಲ್ಲ ಆ ಚಿಂತನೆಯನ್ನು ಮಾಡಿದ್ದೇವೆ. ಮತ್ತು ಮಕ್ಕಳೀಗ ಮುಂಚೆ ರೋಟರಿಯಲ್ಲಿ ಒಂದು ಚೈಲ್ಡ್ ಇನ್ಶೂರೆನ್ಸ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅದರ ಬಗ್ಗೆ ನಾನು ಹೇಳ್ತೇನೆ. ಹೇಳಿದ್ರೆ ಇದು ಸುಮಾರು ನಾವು ಮುಂಚೆ ನಮ್ಮ ಡಿಸ್ಟ್ರಿಕ್ಟ್ ಇತ್ತು 3180 ಅಂತ, ಮಂಗಳೂರು ಎಲ್ಲ ಒಟ್ಟಿಗೆ ಸೇರಿ ನಮ್ಮದು 135 ಕ್ಲಬ್ಗಳು ಒಟ್ಟಿಗಿದ್ದೆವು. ಆ ಟೈಮ್ನಲ್ಲಿ ಚೈಲ್ಡ್ ಇನ್ಶೂರೆನ್ಸ್ ಅಂತ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೆವು. ಅದಕ್ಕೆ ಮಕ್ಕಳ ಹತ್ರ ನಾವು ₹1 ತಗೊಳ್ತಿದ್ದೆವು. ₹1 ತಗೊಂಡು ಆ ಮಗು ಡಿಸೇಬಲ್ ಆದರೆ, ಒಂದೇ ಪಾರ್ಷಲ್ ಡಿಸೇಬಲ್ ಇದೆ, ಟೋಟಲ್ ಡಿಸೇಬಿಲಿಟಿ ಅಂದರೆ ಡೆತ್ ಆದರೆ ಆ ಮಕ್ಕಳಿಗೆ ಹೆತ್ತವರಿಗೆ ಏನಾದರೂ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಅವರಿಗೆ 18,000 ಇನ್ಶೂರೆನ್ಸ್ ರೋಟ್ರಿ ಥ್ರೂ ನಾವು ಮಾಡಿಸಿಕೊಡ್ತಾ ಇದ್ವಿ. ಮತ್ತೆ ಪಾರ್ಷಲ್ ಡಿಸೇಬಲ್ ಕಾಲು ಕೈ ಏನಾದರೆ ಪ್ರಪೋರ್ಷನಲ್ ಆ ಮಗುವಿಗೆ ದುಡ್ಡು ಸಿಕ್ಕುವ ಹಾಗೆ ಮಾಡ್ತಿದ್ದೆವು. ಇವೆಂಚುಯಲಿ ಆ ಕಾರ್ಯಕ್ರಮ ಶಿಕ್ಷಣ ಇಲಾಖೆಯವರು ತಗೊಂಡ್ರು, ಅದು DDP ಅಂಡರ್ ಹೋಯಿತು. ಅದು ನಡೀತಾ ಇದೆಯಾ? ಅದು ಖಂಡಿತ ಜೀವ ಉಂಟು, ಆದರೂ ಅದಕ್ಕೆ ಇಂಪಾರ್ಟೆನ್ಸ್ ಯಾರು ಕೊಡುವುದಿಲ್ಲ, ಯಾರು ಅಲ್ಲಿ ಹೋಗುವುದಿಲ್ಲ. ಅಂದರೆ ನನ್ನ ವೈಯಕ್ತಿಕ ಅನುಭವ, ಅಲ್ಲಿ ಹೋದ ಕೂಡಲೇ ಹಲವಾರು ಕ್ವೆಶ್ಚನರ್ಸ್ ಪೇಪರ್ಸ್ ಅದೆಲ್ಲ ಇರ್ತದೆ. BOನವ್ರ ಹತ್ರ, DDP ಅವ್ರ ಹತ್ರ ಹೋಗಿ ಅವ್ರ ಟೀಚರ್ಸ್ನವರಿಗೆ ಸ್ವಲ್ಪ ಹೋಗಿ ಅದರ ಹಿಂದೆ ಬೀಳಬೇಕಾಗ್ತದೆ. ರೋಟರಿಯಲ್ಲಿ ಆದರೆ ಅದಕ್ಕೆ ಸೀಮಿತವಾದ ಜನರಿದ್ದರು, ಅವರೇ ಹೋಗಿ ಮಾಡಿಕೊಂಡು 2 ತಿಂಗಳೊಳಗೆ ಆ ಎಂಥದ್ದು ಬೆನಿಫಿಟ್ ಇದೆ ಕೊಡುವ ಹಾಗೆ ಮಾಡ್ತಿದ್ದು. ಅದು ಈಗ ಸ್ವಲ್ಪ ಸ್ಲೋ ಆಗಿದೆ. ಆ ನಂತರ ರೋಟರಿ ಚಿಂತನೆ ಮಾಡಿತ್ತು, ಖಾಲಿ ಮಕ್ಕಳಿಗೆ ಯಾಕೆ, ನಾವು ಹೆತ್ತವರಿಗೆ ಕೂಡ ಮಾಡ್ಬೋದಂತ ಒಂದು ಕಾರ್ಯಕ್ರಮ ಚೈಲ್ಡ್ ಪೇರೆಂಟ್ ಇನ್ಶೂರೆನ್ಸ್ ಮಾಡಿದ್ದೆವು. ಅದಕ್ಕೆ ಆವಾಗ ನಾವು ₹6 ತಗೊಳ್ತಿದ್ದೆವು. ಅದು ಹಲವಾರು ವರ್ಷ ನಡೆಯಿತು. ಅದರಲ್ಲಿ ಇಲ್ಲಿಯ ನಮ್ಮ ಮಿಡ್ ಟೌನಿನ ಥ್ರೂನಲ್ಲಿಯ ಒಂದು ಆಕ್ಸಿಡೆಂಟ್ ಆದದ್ದು. ಇದು ಸೆಂಟ್ ಸಿಸಿಲೀಸ್ನ ಒಬ್ಬ ರಿಕ್ಷಾ ಡ್ರೈವರ್ ಮಗುವಿನ ತಂದೆ ಬನ್ನಂಜೆಯಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರು. ಸೊ ಅವರಿಗೆ ಆ ಮಗುವಿಗೆ 18 ವರ್ಷ ಆಗುವವರೆಗೆ ಅವರಿಗೆ 18,000 ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಕೊಂಡು ಆ ದುಡ್ಡನ್ನು ನಾವು ಇದರ ಸರ್ಟಿಫಿಕೇಟ್ ಮುಖಾಂತರ ಆ ಮಗುವಿಗೆ ಸಿಕ್ಕುವ ಹಾಗೆ ನಮ್ಮ ಕ್ಲಬ್ ಮಾಡಿದೆ. ಅದು ನಾವು ದೊಡ್ಡ ಮಾಡಿದ್ದೆ ಅಚೀವ್ಮೆಂಟ್. ಅದು ಒಂದೇ ಅಲ್ಲ, ಇಂಥದ್ದು ಕೆಲವು ಕಾರ್ಯಕ್ರಮ, ಈ ತರದ ಹಲವಾರು ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಬಂದಿದ್ದೀರಿ. ನಾವೀಗ ಕೇಳಬೇಕಾಗಿದೆ, ಸ್ಪಂದನ ವಾಹಿನಿ ಹೆಚ್ಚಾಗಿ ಪ್ರಸಾರವಾಗ್ತಾ ಇರುವಂತ ಪ್ರದೇಶಗಳು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ನಾರ್ತ್ ಕೆನರಾ ಈ ರೀತಿ ಇದೆ. ಈ ಪ್ರದೇಶಗಳಲ್ಲಿ ನೀವು ಹೆಚ್ಚಾಗಿ ಕಾಣ್ತಾ ಇರುವಂತ ಅತಿ ದೊಡ್ಡ ಸಮಸ್ಯೆ ಏನು ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಪ್ರಕಾರ, ಮತ್ತು ಈ ಸಮಸ್ಯೆಗೆ ಈ ಎಲ್ಲ ಸಂಘ ಸಂಸ್ಥೆಗಳು ಸೇರಿಬಿಟ್ಟು ಯಾವ ರೀತಿ ಕೆಲಸವನ್ನು ಮಾಡ್ಬೋದು ಅಂತ ನಿಮಗೆ ಕಾಣುತ್ತೆ? ಪೀಡಿತ ಇದಕ್ಕಂತೇಳಿ ನಾವು ಅದು ಒನ್ ಟೈಮ್ ಪ್ರಾಬ್ಲಮ್. ಹೌದು, ಪರ್ಮನೆಂಟ್ ಈಗ ತುಂಬಾ ಸಮಯದಿಂದ ಬರ್ತಾ ಇರುವಂತ ಯಾವ ಸಮಸ್ಯೆ ನಿಮ್ಮ ಪ್ರಕಾರ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಕಾಣುತ್ತೆ ನಿಮಗೆ? ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ ಆ ರೀತಿ? ನಾನು ಸ್ಪಂದನ ಸ್ಟೇಷನ್ TV ಸ್ಟಾರ್ಟ್ ಆದಾಗ ಇನಾಗ್ರೇಷನ್ ಕೂಡ ಬಂದಿದ್ದೆ. ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ನೀವು, ಸಂತೋಷದ ವಿಷಯ. ಆ ನಂತರ ನೀವು ಮಾಡಲಿಲ್ಲ ಅಂತಲ್ಲ, ಅದಕ್ಕೆ ಸ್ವಲ್ಪ ಇನೋವೇಟಿವ್ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವ ಹಾಗೆ ಸ್ವಲ್ಪ ಇನ್ನೂ ಪಬ್ಲಿಕ್ಕಿಗೆ ಇಂಟ್ರೆಸ್ಟ್ ಆಗುವ ಹಾಗೆ ಮಾಡಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳು ಹೀಗೆ ಸಂಸ್ಥೆಗಳಿಗೆ ನೀವು ಕರಿಬೇಕು. ಕರೆದು ಅವರ ಒಂದು ಐಡಿಯಾವನ್ನು ನೀವು ಈಗಾಗಲೇ ಕನ್ನಡದಲ್ಲಿ, ತುಳುವಿನಲ್ಲಿ, ಕೊಂಕಣಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೆ, ನಾನು ನೋಡ್ತಾ ಇದ್ದೇನೆ. ನಾನು ನಿಮ್ಮ ಚಾನಲ್ ಯಾವಾಗಲೂ ನೋಡ್ತಾ ಇರ್ತೇನೆ. ಹತ್ತಿರದ ನನಗೆ ಬೇಕಾದ ಚಾನಲ್ ಉಡುಪಿ ಮತ್ತು ನಿಮ್ಮ ಚಾನಲ್ ಸ್ಪಂದನ, ಬೇಕಾದಷ್ಟು ಸುದ್ದಿಗಳು ಸಿಗ್ತವೆ. ಸ್ಪಾಟ್ನಲ್ಲಿ ಅಂತ ಆದರೂ ಕೂಡ ನಿಮ್ಮ ಚಾನಲ್ನಲ್ಲಿ ನ್ಯೂಸ್ ಸಿಗ್ತದೆ. ಅದು ಇನ್ನೂ ಸ್ವಲ್ಪ ಇಲಾಬ್ರೇಟ್ ಮಾಡಿ ಸ್ವಲ್ಪ ಹತ್ತಿರ ಪಬ್ಲಿಕ್ ಆಗುವಾಗ ಒಂದು ಸ್ವಲ್ಪ ಅದರ ಬಗ್ಗೆ ಏನು ಸ್ವಲ್ಪ ಚಿಂತನೆ ಮಾಡಿದರೆ. ಶೋರ್, ಧನ್ಯವಾದ ಸರ್. ಸೊ ಸ್ಪಂದನ ವಾಹಿನಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ದೀರಿ.
ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ಹಲವಾರು ಸಮಸ್ಯೆಗಳಿಗೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ಹಿಡಿದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಿಂದ ಹಿಡಿದು ಮೆಡಿಕಲ್ ಕ್ಯಾಂಪ್ಸ್ ಇಂದ ಹಿಡಿದು ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಈಗಾಗಲೇ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ತಂದೆ ಆದಂತ ಕೊಡುಗೆಯನ್ನ ಕೊಟ್ಟಿದೆ. ಮತ್ತೆ ಸಮಸ್ಯೆಯಲ್ಲಿ ಉಡುಪಿಯಲ್ಲಿ ನೀವು ಹೇಳಿದ್ರಲ್ಲ ಸಮಸ್ಯೆ ಯಾವುದು ಉಂಟದಲ್ಲ, ಅದರಲ್ಲಿ ನನ್ನ ಲೆಕ್ಕದಲ್ಲಿ ಆಲ್ರೆಡಿ ನಾನು ಹೇಳಿದೆ, ಕೃಷಿಕರಿಗೆ ನಾವು ಸಪೋರ್ಟ್ ಮಾಡಬೇಕು, ಕೃಷಿಕರಿಗೆ ರೈತ ಮಿತ್ರ ಪ್ರೋಗ್ರಾಮ್, ಮತ್ತೆ ಸ್ವಚ್ಛತೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಜುಕೇಷನ್ ಅಲ್ಲಿ ಹೈಯೆಸ್ಟ್ ಮಾಡೋದವರು ಇಂಟೆಲಿಜೆಂಟ್, ಆದರೂ ನಾವು ಈಗ ಹಳ್ಳಿಯಲ್ಲಿ ನಮ್ಮ ರೋಡಲ್ಲಿ ಎಲ್ಲ ನೋಡ್ತೇವೆ ಕಸವನ್ನು ತಂದು ರೋಡ್ನಲ್ಲೇ ಬಿಸಾಡ್ತಾರೆ. ಅದನ್ನು ನಾವು ರೋಟರಿ ಸಂಘ ಸಂಸ್ಥೆಗಳು ಅದಕ್ಕಾಗಿ ಈಗಲೂ ನಾನು ವಾಕಿಂಗ್ ಮಾರ್ನಿಂಗ್ ಹೋಗ್ತೇನೆ, ರಸ್ತೆಯಲ್ಲೇ ಎಲ್ಲ ಚೆಲ್ಲಿ ಬಿಡ್ತಾರೆ, ಬೈಕಲ್ಲಿ ಬಂದು ಅಲ್ಲಿ ಹಾಕಿ ಹೋಗ್ತಾರೆ. ವೆರಿ ಇದು ಅನಾಗರಿಕ ಒಂದು ಇದು. ಅದನ್ನು ನಾವು ಸಂಘ ಸಂಸ್ಥೆಗಳು ಮತ್ತೊಂದು ಇಂಥ ಅವೇರ್ನೆಸ್ಗಳು ನಿಮ್ಮ ಟಿವಿಯಲ್ಲಿ ಬಂದ್ರೆ ರೈತ ಮಿತ್ರ ಪ್ರೋಗ್ರಾಮು, ಮಕ್ಕಳದ್ದು ಎಜುಕೇಶನ್, ಮೆಡಿಕಲ್ ಬಗ್ಗೆ, ಮತ್ತೆ ಸ್ವಚ್ಛ ಭಾರತದ ಬಗ್ಗೆ ಅದೊಂದು ನೀವು ಯಾವಾಗ್ಲೂ ಒಂದು ಕೊಟ್ರೆ, ಮತ್ತೆ ಅದ್ರ ಬಗ್ಗೆ ಯಾರಾದ್ರೂ ರಿಸೋರ್ಸ್ ಪರ್ಸನ್ ಕರ್ಕೊಂಡು ಅದ್ರ ಇವನ್ ಸ್ಪೆಷಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದು ನಾನು ತುಂಬಾ ಒತ್ತು ಕೊಡ್ತೇನೆ. ಯಾಕಂದ್ರೆ ಮುಂದಿನ ದಿವಸಗಳು ನಮ್ಮ ತುಂಬಾ ತೊಂದರೆ ಇದರಿಂದ ಆದ್ರಿಂದ ಅಂತವ ರಿಸೋರ್ಸ್ ಪರ್ಸನ್ ಕಂಡು ನಿಮ್ಮ ಚಾನೆಲ್ ನಲ್ಲಿ ಯಾವ ಒಂದು ಸಾಯಂಕಾಲದ ಪ್ರೋಗ್ರಾಮ್ ಟೈಮ್ ನಲ್ಲಿ ಯಾರು ಎಲ್ಲರೂ ನೋಡೋ ಕಾರ್ಯಕ್ರಮ ಉಂಟಲ್ಲ, ಆ ಟೈಮ್ನಲ್ಲಿ ನಡುವಿನಲ್ಲಿ ಇದೊಂದು ಹಾಕಿಕೊಟ್ರೆ ಖಂಡಿತವಾಗಿ ಇದರಲ್ಲಿ ಪ್ರಯೋಜನ ಆಗ್ಬೋದಂತ. ಕೊನೆಯದಾಗಿ ಮತ್ತೊಂದು ನಾನು ಲಾಸ್ಟ್ ಇದು ಹೇಳ್ತೇನೆ. ಈಗ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಎಲ್ಲರೂ ಎಜುಕೇಷನ್ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ. ಮಕ್ಕಳಿಗಾಗಿ ಹೆತ್ತವರು ಬಹಳ ಇದು ಕಷ್ಟಪಟ್ಟು ಮೊದಲಿಂದ ಇದು ಮಾಡ್ತಾರೆ. ಅವರು ಅಮೆರಿಕ ಎಲ್ಲೆಲ್ಲಿ ಹೋಗ್ತಾರೆ, ಇಲ್ಲಿ ಹೆತ್ತವರನ್ನು ಕೇಳೋರಿಲ್ಲ, ಪೇರೆಂಟ್ಸನ್ನು ನೀವು ನೋಡ್ತಾ ಇದ್ದೀರಿ. ಈಗ ನಮ್ಮ ಇಲ್ಲಿ ಹಳ್ಳಿಯಲ್ಲಿ ಅಂತೂ ಅವರ ಅವಸ್ಥೆ ಕೇಳಿದ್ರೆ ಯಾರು ಮಕ್ಕಳು ಅಲ್ಲಿ ಇರ್ತಾರೆ, ಮಜಾ ಮಾಡಿ ಇರ್ತಾರೆ, ಇಲ್ಲಿ ಪೇರೆಂಟ್ಸನ್ನು ಕೆಲವರು ಕೇಳುವುದೇ ಇಲ್ಲ. ಉಳಿತಾ ಇಲ್ಲ. ಅದೊಂದು 13,000 ಇಂಜಿನಿಯರ್ಸ್ ಗಳು ಉಡುಪಿ ದಕ್ಷಿಣ ಕನ್ನಡದಿಂದ ಪ್ರತಿ ವರ್ಷ ಹೊರಗೆ ಬರ್ತಾರೆ. ಅದರಲ್ಲಿ 12,500 ಜನರು ಹೊರಗೆ ಹೋಗ್ತಾರೆ. ಅದ್ರ ಬಗ್ಗೆ ಇವರು ಹೇಳಿದ ಬಗ್ಗೆ ಅದು ಯಾರು ಹೆತ್ತವರಿಗೆ ಓಲ್ಡ್ ಏಜ್ ನಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ. ಅದು ಸ್ಪಂದನದಲ್ಲಿ ರಿಟಾರ್ಡೆಡ್ ಮಕ್ಕಳಿದ್ದಾರೆ. ನಾವು ನಮ್ಮ ಕ್ಲಬ್ನಿಂದ ಅಲ್ಲಿ ವಿಸಿಟ್ ಮಾಡಿ ಆ ಮಕ್ಕಳೊಡನೆ ನಾವು ಒಡನಾಟ ಮಾಡಿ ಅವರಿಗೇನು ಸ್ವಲ್ಪ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಹಾಗೆ ಕಲ್ಯಾಣಪುರದಲ್ಲಿ ಓಲ್ಡ್ ಏಜ್ ಹೋಮ್ ವಜನಾ ಹೋಮ್ ಅಂತ ಉಂಟು, ಅಲ್ಲಿ ಕೂಡ ನಾವು ವಿಸಿಟ್ ಮಾಡ್ತೇವೆ. ಅವರು ಅಲ್ಲಿ ಇರುವವರೆಲ್ಲರೂ 60, 70, 75 ಮೇಲೆ ಇದ್ದವರು. ಮಕ್ಕಳು ಫಾರಿನ್ ನಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ, ಯುರೋಪ್ನಲ್ಲಿದ್ದಾರೆ, ದುಡ್ಡು ಕಳಿಸ್ತಾರೆ. ಅವರ ಬಗ್ಗೆ ಬಂದು ಒಂದು ಚಿಂತನೆ ಮಾಡೋದು ಬಂದ್ರೆ ಒಂದು ಹಲೋ ಮಾಮ್, ಹಲೋ ಡ್ಯಾಡ್ ಅಂತ ಹೇಳುವುದಷ್ಟೇ, ಮತ್ತೊಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಇಂಟ್ರಾಕ್ಟ್ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗಿ ಅಲ್ಲಿ ನಾವು ಯಾವಾಗ್ಲೂ ನೋಡುವಂತ ಸಮಸ್ಯೆ ಆಗಿದೆ ಎಲ್ಲಿ ಹೋದ್ರು ಅಂತದ್ದೇ. ವೀಕ್ಷಕರೇ, ನಾವೆಲ್ಲ ನೋಡ್ತಾ ಇದ್ವಿ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಅವರು ಅವರ ಸಲಹೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಪ್ರದೇಶಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ತರಬಹುದು ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈಗ ಒಂದು ಚಿಕ್ಕ ಗೇಮ್ ಅನ್ನ ನಾವು ಆಡ್ತಾ ಇದ್ದೀವಿ. ಇದೇನಪ್ಪ ಗೇಮ್ ಅಂತ ಹೇಳಿದ್ರೆ, ಈ ಕ್ಲಬ್ ಆಫ್ ದ ವೀಕ್ ಅನ್ನುವಂಥ ಕಾರ್ಯಕ್ರಮ ಯಾಕೆ ಅಂತ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲಾ ಕ್ಲಬ್ಸ್ಗಳನ್ನ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ಗೆ ತರಬೇಕು, ಎಲ್ಲಾ ಸಂಘ ಸಂಸ್ಥೆಗಳು ಒಂದು ಸಿಂಗಲ್ ಪ್ಲಾಟ್ಫಾರ್ಮಿಗೆ ಬರಬೇಕು. ದೊಡ್ಡ ದೊಡ್ಡ ಕೆಲಸಗಳನ್ನ ಎಲ್ಲರೂ ಸೇರಿದ್ರೆ ತುಂಬಾ ಹಗುರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕಲ್ಪನೆಯಿಂದ ಈ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಈ ಗೇಮ್ ಅಲ್ಲಿ ಸ್ವಲ್ಪ ಪಾಯಿಂಟ್ ಸಿಗತ್ತೆ. ಆ ಪಾಯಿಂಟ್ಸಿನ ಮೇಲೆ ಮುಂದಿನ ದಿನಗಳಲ್ಲಿ ಕ್ಲಬ್ ಆಫ್ ದ ಇಯರ್ ನಿರ್ಧಾರ ಆಗತ್ತೆ. ಅದಕ್ಕೋಸ್ಕರ ಈ ಒಂದು ಈ ಗೇಮಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮುಂಚೆ 3 ಜನರಿಗೂ ಒಂದು ಕ್ವಶನೇರ್ ಅನ್ನ ಕೊಟ್ಟಿದ್ವಿ, 5 ಪ್ರಶ್ನೆಯನ್ನ ಕೇಳಿದ್ವಿ. ಆ 5 ಪ್ರಶ್ನೆಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಸಂಘ ಸಂಸ್ಥೆ ಯಾವಾಗ ಪ್ರಾರಂಭ ಆಯ್ತು ಅನ್ನುವಂಥ ಮೊದಲನೇ ಪ್ರಶ್ನೆಗೆ 3 ಜನರಿಗೂ ಫುಲ್ ಪಾಯಿಂಟ್ ಸಿಗ್ತಾ ಇದೆ, ಯಾಕಂದ್ರೆ ಅಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 2ನೇ ಪ್ರಶ್ನೆ, ನಿಮ್ಮ ಸಂಘ ಸಂಸ್ಥೆಗಳಿಗೆ ಯಾರು ಮೆಂಬರ್ ಆಗ್ಬಹುದು ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ಅದಕ್ಕೆ ಅವ್ರು ಎಂತ ಹೇಳಿದ್ರು ಅಂತ ಹೇಳಿದ್ರೆ, ಸುಂದರ್ ಶೆಟ್ಟಿ ಅವರು ಬರೆದಿದ್ದಾರೆ, ಯಾವುದೇ ಒಬ್ಬ ಸಿಟಿಸನ್ ಆರ್ ಪ್ರೊಫೆಷನಲ್ ಹೂ ವಿಶ್ ಟು ಸರ್ವಿಸ್ ಅಬೌವ್ ಸೆಲ್ಫ್, ಅಂದ್ರೆ ತನ್ನಕ್ಕಿಂತ ಜಾಸ್ತಿ ಕೊಡುಗೆಯನ್ನ ಕೊಡೋ ಅಂತ ಒಂದು ನಿರ್ಧಾರ ಮಾಡಿರುವಂತ ಯಾವುದೇ ಒಬ್ಬ ಸಿಟಿಸನ್ ಮೆಂಬರ್ ಆಗ್ಬೋದು ಅಂತ ಬರೆದಿದ್ದಾರೆ. ಅದೇ ರೀತಿ ನಮ್ಮ ಸೆಕ್ರೆಟರಿ ಆದಂತ ಪ್ರಕಾಶ್ ಭಗತ್ ಅವರು ಬರೆದಿದ್ದಾರೆ, ಬಿಸ್ನೆಸ್ ಮ್ಯಾನ್, ಎಂಟರ್ಪ್ರೆನ್ಯೂರ್ ಆರ್ ಪ್ರೊಫೆಷನಲ್ ಇದರಲ್ಲಿ ಮೆಂಬರ್ ಆಗ್ಬೋದು ಅಂತ ಹೇಳಿ. ಎಡ್ವಿನ್ ಆಲ್ವಾ ಅವರು ಬರೀತಾರೆ ಎನಿ ಪ್ರೊಫೆಷನಲ್ ಅಂತೇಳಿ. ನನ್ನ ಪ್ರಕಾರ ಇದು 3 ಸಾಧಾರಣ ಒಂದೇ ಲೆಕ್ಕದ ಉತ್ತರಗಳು, ಅದಕ್ಕೂ ಫುಲ್ ಪಾಯಿಂಟ್ಸ್ ಅನ್ನ ನಿಮಗೆ ಕೊಡ್ಬೋದು ಅಂತ ಕಾಣ್ತಾ ಇದೆ. ನಿಮ್ಮ ಕ್ಲಬ್ ಅಲ್ಲಿ ಎಷ್ಟು ಮೆಂಬರ್ ಇದ್ದಾರೆ ಅನ್ನುವಂಥ 3ನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಅದರಲ್ಲಿ ಪ್ರಕಾಶ್ ಭಗತ್ ಅವರು 36 ಅಂತ ಕೊಟ್ಟಿದ್ದೀರಿ, ಸುಂದರ್ ಶೆಟ್ಟಿ ಅವರು 36 ಅಂತ ಕೊಟ್ಟಿದ್ದೀರಿ.
ಆದರೆ ಎಡ್ವಿನ್ ಆಲ್ವಾ ಅವರು 33 ಅಂತ ಕೊಟ್ಟಿದ್ದೀರಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನನಗೆ ಗೊತ್ತಿಲ್ಲ. 36 ಒಂದು ಡೆನಿಸ್ ಇದಾಗಿದ್ರೆ ಡಿಸೀಸ್ ಆಗಿದ್ದಾರೆ. 36 ಕರೆಕ್ಟ್. 36 ಇಸ್ ದ ರೈಟ್ ಆನ್ಸರ್. ಸೊ 1 ಪಾಯಿಂಟ್ ಅನ್ನ ನಾವು ಇದರಲ್ಲಿ ಲೆಸ್ ಮಾಡಬೇಕಾಗ್ತದೆ. ವೈ ಡು ಯು ಥಿಂಕ್ ವಿ ಶುಡ್ ಮೇಕ್ ಯುವರ್ ಕ್ಲಬ್ ಅ ಕ್ಲಬ್ ಆಫ್ ದ ವೀಕ್, ಅಥವಾ ಈ ಒಂದು ಸಂಸ್ಥೆನ ಯಾಕೆ ನಾವು ಕ್ಲಬ್ ಆಫ್ ದ ವೀಕ್ ಅಂತ ಡಿಕ್ಲೇರ್ ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಕೇಳಿದ್ವಿ. ಅವರು ಅದರಲ್ಲಿ ಪ್ರಕಾಶ್ ಭಗತ್ ಅವ್ರು ಹೇಳ್ತಾರೆ, ಈ ಸಲದ ಈ ವಾರದ ಸ್ಪೋರ್ಟ್ಸ್ ಮೀಟ್ ಅನ್ನ ರೋಟರಿ ಕ್ಲಬ್ಗೋಸ್ಕರ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ಹೋಸ್ಟ್ ಮಾಡ್ತಾ ಇದೆ. ಈ ದೊಡ್ಡದಾದಂಥ ಕಾರ್ಯಕ್ರಮ ನಾವು ಕೈಗೆ ಎತ್ಕೊಂಡಿದೀವಿ, ಅದಕ್ಕೋಸ್ಕರ ನಾವು ಕ್ಲಬ್ ಆಫ್ ದ ವೀಕ್ ಆಗಬೇಕು ಅಂತ ಪ್ರಕಾಶ್ ಭಗತ್ ಅವ್ರು ಹೇಳ್ತಾರೆ. ಅದೇ ರೀತಿ ರೊಟೇರಿಯನ್ ಸುಂದರ್ ಶೆಟ್ಟಿ ಅವರ ಅಧ್ಯಕ್ಷರು ಹೇಳ್ತಾರೆ, ವಿ ಹ್ಯಾವ್ ಮೆಂಬರ್ಸ್ ಹೂ ಹ್ಯಾವ್ ಡೆಡಿಕೇಟೆಡ್ ಆ್ಯಂಡ್ ಹೂ ಸರ್ವ್ ಟು ದ ಸೊಸೈಟಿ ಆ್ಯಂಡ್ ಆಲ್ ಆಫ್ ದೆಮ್ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ಸೋಷಲ್ ವರ್ಕ್ ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಅವರಿಗೆ ಕ್ಲಬ್ ಆಫ್ ದ ವೀಕ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಕೇಳ್ತಾರೆ. ಎಡ್ವಿನ್ ಆಲ್ವಾ ಅವರು ಬರೀತಾರೆ, ನಾವು ತುಂಬ ಒಳ್ಳೆ ರೀತಿಯಲ್ಲಿ ವೀಕ್ಲಿ ಮೀಟಿಂಗ್ಗಳನ್ನು ಕಂಡಕ್ಟ್ ಮಾಡ್ತೀವಿ, ನಾವು ತುಂಬ ಫ್ರೆಂಡ್ಲಿ ಆಗಿದ್ದೀವಿ ಮತ್ತು ಎಲ್ಲರ ನಡುವೆ ಫೆಲೋಶಿಪ್ ಒಳ್ಳೆ ರೀತಿ ಬೆಳೆದಿದೆ, ಅದಕ್ಕೋಸ್ಕರ ಇವರಿಗೆ ಕ್ಲಬ್ ಆಫ್ ದ ವೀಕ್ ಅಂತ ಕೊಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತೇಳಿ ವೀಕ್ಷಕರು ಡಿಸೈಡ್ ಮಾಡಬೇಕು. ಮುಂದಿನ ದಿನದಲ್ಲಿ ಇದರ ಪಾಯಿಂಟ್ಸನ್ನು ಫೇಸ್ಬುಕ್ಕಲ್ಲಿ ಹಾಕಬೇಕು. ಅದೇ ರೀತಿ ಯುವರ್ ಪರ್ಸನಲ್ ಕಾಂಟ್ರಿಬ್ಯೂಷನ್ ಟು ದ ಕ್ಲಬ್ ಅಂತ ಕೇಳಿದಕ್ಕೆ ಎಡ್ವಿನ್ ಆಲ್ವಾ ಅವರು ಹೇಳ್ತಾರೆ, ಅವರು ಪಾಸ್ಟ್ ಸೆಕ್ರೆಟರಿ ಆಗಿದ್ರು, ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ರು, ಅದೇ ರೀತಿ ಅಡಿಷನಲ್ ಗವರ್ನರ್ ಆಗಿದ್ರು. ಈ ಎಲ್ಲ ಜವಾಬ್ದಾರಿಗಳನ್ನು ಅತಿ ಉನ್ನತ ರೀತಿಯಲ್ಲಿ ಅವರು ನಿರ್ವಹಿಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರ ಪರ್ಸನಲ್ ಕಾಂಟ್ರಿಬ್ಯೂಷನ್ ಈ ರೀತಿ ಇದೆ ಅಂತ ಹೇಳ್ತಾರೆ. ರೊಟೇರಿಯನ್ ಸುಂದರ್ ಶೆಟ್ಟಿ ಅವರು ಹೇಳ್ತಾರೆ, ಐ ಹ್ಯಾವ್ ಜಾಯಿನ್ ದಿಸ್ ಕ್ಲಬ್ ಡ್ಯೂರಿಂಗ್ 2014 and I have been president by now and I have done my job as the president of the club ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಅವರ ಪರ್ಸನಲ್ ಕಾಂಟ್ರಿಬ್ಯೂಷನ್ ಅನ್ನ ಅವರು ಬರೆದಿದ್ದಾರೆ. ನಾವು ಸೆಕ್ರೆಟರಿ ಆದಂಥ ಪ್ರಕಾಶ್ ಭಗತ್ ಅವ್ರ ಹತ್ರ ಕೇಳಿದಾಗ ಅವರು ಎಲ್ಲದರಲ್ಲೂ ಫುಲ್ ಪಾರ್ಟಿಸಿಪೇಷನ್ ಕೊಡ್ತಾ ಇದ್ದಾರೆ ಕ್ಲಬ್ಬಲ್ಲಿ, ಅದು ಅವ್ರದ್ದು ಕಾಂಟ್ರಿಬ್ಯೂಷನ್, ಮತ್ತು ಯಾವುದೇ ರೀತಿಯ ಕೆಲಸ ಇದ್ದಲ್ಲಿ ಅವರು ಯಾವಾಗಲೂ ಸಿದ್ಧರಾಗಿದ್ದಾರೆ ಅಂತ ಬರೆದಿದ್ದಾರೆ. ಇದಕ್ಕೆ ಈ ಉತ್ತರಕ್ಕೆ ಎಷ್ಟು ಪಾಯಿಂಟ್ಸ್ ಕೊಡಬೇಕು ಅನ್ನೋ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ಲಬ್ ಆಫ್ ದ ವೀಕ್ ಎಂಬಂತ ಒಂದು ಫೇಸ್ಬುಕ್ ಪೇಜ್ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಅವರವರ ಕೆಲಸಗಳನ್ನು ಹಾಕ್ತಾರೆ. ಇದರ ಒಂದು ಬೇಸಿಸ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ಲಬ್ ಆಫ್ ದ ಇಯರ್ ಅನ್ನುವಂಥ ಒಂದು ಅವಾರ್ಡನ್ನು ಎಲ್ಲ ಕ್ಲಬ್ಸ್ಗಳನ್ನು ಸೇರಿಸಿ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಈ ಕ್ಲಬ್ಬಿಗೆ ಎಷ್ಟು ಪಾಯಿಂಟ್ಸ್ ಕೊಡಬೇಕು ಅನ್ನುವಂಥದ್ದು ಫೇಸ್ಬುಕ್ ಲೈಕ್ಸಿನ ಮುಖಾಂತರ ನೀವು ನೀಡಬೇಕು ಅಂತ ಕೇಳ್ತಾ, ಈ ಒಂದು ಉನ್ನತವಾದಂಥ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಪ್ರಾಯಶಃ ಅವ್ರದ್ದೆಲ್ಲ ಬ್ಯುಸಿ ಶೆಡ್ಯೂಲನ್ನು ಬದಿಗಿಟ್ಟು ನಮ್ಮೊಂದಿಗೆ ಸೇರಿ, ಸ್ಪಂದನ ವಾಹಿನಿ ಹೊತ್ತಿಗೆ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನು ಒಟ್ಟು ಸೇರಿ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆ ಮೇಲೆ ರೋಟರಿ ಕ್ಲಬ್ ಆಫ್ ಉಡುಪಿ ಮಿಡ್ ಟೌನ್ ನಮ್ಮೊಂದಿಗೆ ಬಂದು ಸೇರಿದೆ. ಆ ಕ್ಲಬ್ಬಿನ ಎಲ್ಲ ಮೆಂಬರ್ಸ್ಗಳು ಯಾರ್ಯಾರು ವೀಕ್ಷಕರಿದ್ದಾರೆ ಅವರಿಗೂ ಧನ್ಯವಾದ ಕೊಡ್ತಾ, ಅಧ್ಯಕ್ಷರಾದಂಥ ರೊಟೇರಿಯನ್ ಸುಂದರ್ ಶೆಟ್ಟಿ ಅವರು, ಸೆಕ್ರೆಟರಿ ಆದಂಥ ರೊಟೇರಿಯನ್ ಪ್ರಕಾಶ್ ಅವರು, ಅದೇ ರೀತಿ ಮಾಜಿ ಗವರ್ನರ್ ಆಗಿರೋ ಅಂತ ಎಡ್ವಿನ್ ಆಲ್ವಾ ಅವರಿಗೆ ಧನ್ಯವಾದಗಳು. ಅದ್ರ ಮುಂಚೆ ಮುಗಿಸೋ ಮುಂಚೆ ಒಂದು ಮಾತು ಹೇಳಬೇಕಾಗಿದ್ದು ನಿಮಗೆ, ಸ್ಪಂದನ ವಾಹಿನಿಗೆ ನಮಗೆ ಕರ್ಕೊಂಡು ಬಂದು ನಮ್ಮ ಒಂದು ಅನಿಸಿಕೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಕ್ಲಬ್ಬಿನ ವತಿಯಿಂದ ನಮ್ಮ ಕೃತಜ್ಞತೆ ಹಾಗೂ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನೋಡ್ತಾ ಇರಿ ಸ್ಪಂದನ ಟಿವಿ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಕ್ಲಬ್ ಆಫ್ ದ ವೀಕ್ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ. ನಾನು ವಿಲಾಸ್ ನಾಯಕ್.